ನೋಡಿರಬಹುದು ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಕಾಂತಾರದಲ್ಲಿ ಸಾಕಷ್ಟು ಕಡೆಗಳಲ್ಲಿ ದಲಿತ ಸಮುದಾಯವನ್ನು ಅವಹೇಳನ ಮಾಡಲಾಗಿದೆ. ಅದರಲ್ಲೂ ಮುಖ್ಯವಾಗಿ ಮಹಿಳೆಯರು ಮತ್ತು ಯುವಜನರನ್ನು ಅವಹೇಳನ ಮಾಡಲಾಗಿದೆ. ಆ ಇಡೀ ಯುವಕರ ತಂಡವನ್ನು ಒಂದು ಪೋಲಿ ಹುಡುಗರ ಥರ ಚಿತ್ರಿಸಲಾಗಿದೆ. ಅವರ ಬದುಕನ್ನು ಯಾವುದಕ್ಕೂ ಬೇಡದ ಹಣ ಕೊಟ್ಟರೆ ಹೆಂಡ ಕೊಟ್ಟರೆ ಏನನ್ನೂ ಮಾಡಬಲ್ಲರು ಎಂಬಂತೆ ಚಿತ್ರಿಸಲಾಗಿದೆ. ಆ ವಿದ್ಯಮಾನಗಳನ್ನು ತಾವೆಲ್ಲ ನೋಡಿರುವುದರಿಂದ ನಮಗೆ ಆಶ್ಚರ್ಯ ಆಗಿದೆ. ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ದೈವಾರಾಧನೆಯ ಆಲೋಚನಾ ಕ್ರಮವನ್ನು ಮತ್ತು ಅದರ ವಿಧಿವಿಧಾನಗಳನ್ನು ಅಲ್ಲಿ ವಿಕೃತಗೊಳಿಸಲಾಗಿದೆ. ತಾವೆಲ್ಲ ದೈವಾರಾಧನೆಯನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ನೋಡಿರ್ಬೋದು. ಆ ದೈವಾರಾಧನೆಯಲ್ಲಿ ತೊಡಗಿರುವ ಸಮುದಾಯಗಳು ನಮ್ಮ ಜೊತೆ ಇಲ್ಲಿ ಇದ್ದಾರೆ. ಬಹಳ ಕುತೂಹಲ ಮತ್ತು ಆಸಕ್ತಿದಾಯಕ ವಿಷಯ ಎಂದರೆ, ನಮ್ಮ ಕಳೆದ 3-4 ಸಭೆಗಳಲ್ಲಿ ದೈವ ನರ್ತಕರು ನಮ್ಮ ಜೊತೆ ಬಂದು ಅವರ ಎಲ್ಲ ನೋವನ್ನು ನಮ್ಮ ಜೊತೆ ತೋಡಿಕೊಂಡವರು, ಅವರನ್ನು ಮತ್ತೆ ನಾವು ಚಲನಚಿತ್ರಕ್ಕೆ ಕರೆದುಕೊಂಡು ಹೋಗಿ ಮತ್ತೆ ಅವರು ಅದನ್ನು ಮತ್ತೆ ನೋಡಿ ನಮ್ಮನ್ನು ಎನ್ಲೈಟನ್ ಮಾಡುವ ರೀತಿಯಲ್ಲಿ ಅವರನ್ನು ಕೇಳಿಕೊಂಡು ಬಹಳ ಮುಖ್ಯವಾದ ಅಂಶಗಳನ್ನು ಅವರು ನಮ್ಮ ಗಮನಕ್ಕೆ ತಂದಿದ್ದಾರೆ. ಆದರೆ ಬಹುತೇಕ ಎಲ್ಲರಿಗೂ ಕೂಡ ನಾವು ತಮ್ಮ ಮುಂದೆ ಬಂದು ಏನಾದರೂ ಹೇಳಿದರೆ ನಮಗೆ ಉದ್ಯೋಗವೇ ಇಲ್ಲದಂತಾಗ್ತದೆ ಎಂಬ ಒಂದು ಭೀತಿ ಅವರೆಲ್ಲರನ್ನು ಕಾಡ್ತಾ ಇದೆ. ಅದಕ್ಕಾಗಿ ಮೊನ್ನೆ ಒಪ್ಪಿದವರು ಕೂಡ ಅವರ ಮತ್ತೆ ಕೂಟಗಳಲ್ಲಿ ಚರ್ಚೆ ಮಾಡಿ ನಾವು ಟಿ ವಿಯ ಎದುರುಗಡೆ ಬಂದರೆ ನಮ್ಮನ್ನು ಯಾರೂ ಇನ್ನೂ ದೈವಾರಾಧನೆ ಇದಕ್ಕೆ ಕರೆಯುವುದಿಲ್ಲ ಎಂಬಂಥ ಒಂದು ಆತಂಕವನ್ನು ಇವತ್ತು ಮಧ್ಯಾಹ್ನ ಬೆಳಿಗ್ಗೆ ಎಲ್ಲ ವ್ಯಕ್ತಪಡಿಸುತ್ತಲೇ ಬಂದಿದ್ದಾರೆ.